Nama TV presents Dance Mommy Dance. Dance, mommy, dance. Dance, mommy, dance. Dance, mommy, dance. Dance, mommy, dance. Mommy, mommy, get it. Dance, mommy. Cooking, fighting, side, get it. Dance, mommy. Smile, got to face in a dance, mommy. Bunny, mommy, dance, mommy. Dance, mommy. Colorful stage in a ಓಕೆ, ನಮ್ಮ ಟಿವಿ ನೋಡ್ತಾ ಇರೋಂಥ ಎಲ್ಲರಿಗೂ ನಮಸ್ಕಾರ. ನಮ್ಮ ಟಿವಿ ಯೂಟ್ಯೂಬ್ ನಂಚಿನ ಮಾದರಿಗಳ ನಮಸ್ಕಾರ. ಅಣ್ಣನಕ್ಲಿಗೆ, ಅಕ್ಕನಕ್ಲಿಗೆ, ಅಮ್ಮನಕ್ಲಿಗೆ, ಆಂಟಿನಕ್ಲಿಗೆ, ಅಂಕಲ್ನಕ್ಲಿಗೆ, ಅಜ್ಜನಕ್ಲಿಗೆ, ಅಜ್ಜನಕ್ಲಿಗೆ, ದೊಡ್ಡಪ್ಪನಕ್ಲಿಗೆ, ದೊಡ್ಡಮ್ಮನಕ್ಲಿಗೆ, ಚಿಕ್ಕಮ್ಮನಕ್ಲಿಗೆ, ಚಿಕ್ಕಮ್ಮನಕ್ಲಿಗೆ, ಮಲ್ಲಕ್ಲಿಗೆ, ಎಲ್ಲಿಯಕ್ಲಿಗೆ, ಇಲ್ಲದಕ್ಲಿಗೆ, ಬರಿತಿಲ್ಲದಕ್ಲಿಗೆ, ಮಾತಾಡಕ್ಲ ನಮಸ್ಕಾರ. ಅಂಡ್ ವೆಲ್ಕಮ್ ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣ ಮಸಾಲಾಸ್. ಕಾರ್ಯಕ್ರಮ ಶುರು ಆಗಬೇಕು ಅಂತಂದರೆ ನಾನಿರಬೇಕು, ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಡೆಫಿನೆಟ್ಲಿ ಇರಬೇಕು. ಅವರಂತೂ ರೆಡಿ ಆಗಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಜಡ್ಜಸ್, ಅವರನ್ನು ವೆಲ್ಕಮ್ ಮಾಡದೇ ಇದ್ದರೆ ನಮ್ಮ ಕೆಲಸ ಅದು ಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕಳೆ ಅಂತ ಹೇಳ್ಬೋದು. ಆ್ಯಂಡ್ ಅವರು ರೆಟ್ರೋನ ಅದೇ ರೀತಿ ಫಾಲೋ ಮಾಡ್ತಾ ಇರುವಂತಹ ನಮ್ಮ ಮಾನಸಿ ಸುಧೀರ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಎಸ್, ನಮಸ್ತೆ ರೂಪೇಶ್ ಅವರೇ. ಎಂತ ಗೊತ್ತುಂಟಾ, ಒಂದು 3 ಎಪಿಸೋಡಿಂದ ಇದು 4ನೇ ಎಪಿಸೋಡ್ ನಂಗೆ ಸಿಕ್ಕಾಬಟ್ಟೆ ಬೋರ್. ಯಾಕೆ? ನಮ್ಮ ಆ್ಯಂಕರಿಂಗ್ ಚೆನ್ನಾಗಿಲ್ಲ ಅಂತನಾ? ಹಾಗಲ್ಲ, ಮತ್ತೆ ನಮ್ಮ ಮುಖ್ಯವಾದ ಮಮ್ಮಿಯೇ ಮಿಸ್ಸಿಂಗ್. ಅಲ್ಲ, ಇದು ನಿಂಗೆ ಹಿಂಗೆ ಹೇಳಿದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಿಸ್ಸಿಂಗ್ ಆಗ್ತೀನಿ. ಅಲ್ಲ, ಒಬ್ಬರು ಬರ್ದೇ ಇರೋದಕ್ಕೆ ಎಪಿಸೋಡೇ ಬೋರ್ ಅಂದರೆ ಅದರ ಅರ್ಥ ಏನು? ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಅದಾದರೆ ಕರೆಕ್ಟ್. ನಂಗೊಂದು ಕರೆಕ್ಟ್ ಕಂಪನಿ ಇರ್ತಿತ್ತ ಅಲ್ಲಿ. ನಿಮಗೆ ಇಡೀ ಮಹಿಳಾ ಸಂಘನೇ ಇದೆ, ಮಮ್ಮೀಸ್ ಎಲ್ಲ ಇದ್ದಾರೆ. ನಮಗಿರೋದು 3 ಜನ. ಬಟ್ ಎನಿವೇ ಸ್ಟಿಲ್ ನೋಡೋವಂಥ ವೀಕ್ಷಕರು ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅವ್ರು ಯಾರು ಬೋರ್ ಆಗ್ತದೆ ಅಂತ ಹೇಳ್ತಾ ಇಲ್ಲ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಂದಾಗ ನೀವು ಹೇಳಬೇಕು ಅಂತ. ಡೆಫಿನೆಟ್ಲಿ ಫೋನ್ ನಂಬರ್ ನಿಮ್ಮ ಹತ್ರ ಇರುತ್ತೆ, ಫೋನ್ ಮಾಡಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೂರಜ್ ಸನಿಲ್ ಅವ್ರ ಹತ್ರ ಹೇಳೋವಂಥ ವಿಚಾರಗಳು. ಸೊ ಇದು ಕಡೆಯ ಎಪಿಸೋಡ್, ಈ ಒಂದು ರೆಟ್ರೋ ರೌಂಡಿನ. ಸೊ ಏನು ಹೇಳ್ತೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಒಂದು ಕಡೆಯ ಎಪಿಸೋಡಲ್ಲಿ? ಈ ಎಪಿಸೋಡು ಎಲಿಮಿನೇಷನ್ಸ್ ಇರುತ್ತೆ ಡೆಫಿನೆಟ್ಲಿ. ಸೊ ಇಷ್ಟರವರೆಗೆ ನಾವು ಅವರಿಗೆ ತುಂಬ ಚಾನ್ಸಸ್ ಕೊಟ್ಟಿದ್ದೇವೆ. ಫಸ್ಟ್ ರೌಂಡಿಂದ ಬೂಸ್ಟಪ್ ಮಾಡ್ತಾ ಬಂದಿದೆ. ಇಲ್ಲಿಂದ ರಿಯಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟರವರೆಗೆ ಚೆನ್ನಾಗಿ ಬಂತು ಕೆಲವು ಪರ್ಫಾರ್ಮೆನ್ಸಸ್. ಸೊ ಈ ಎಪಿಸೋಡಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದವರು ಮುಂದಿನ ರೌಂಡಿಗೆ ಹೋಗ್ತಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಸೀರಿಯಸ್ ಎಪಿಸೋಡ್. ಅಂದರೆ ಎಲಿಮಿನೇಷನ್ ಇರುತ್ತೆ. ಥ್ಯಾಂಕ್ ಯು. ಓಕೆ, ಎಪಿಸೋಡ್ ಸೀರಿಯಸ್ ಇರಲಿ, ಬಟ್ ನೀವು ಜಾಸ್ತಿ ಸೀರಿಯಸ್ ಇರಬೇಡಿ, ಇಲ್ಲ ಅಂದರೆ ಮಾನಸಿ ಮೇಡಮ್ಗೆ ಮತ್ತೆ ಬೋರ್ ಆಗುತ್ತೆ. ಸೊ ಎನಿವೇಸ್, ನಿತೇಶ್ ಸರ್ ಹೇಳಿ, ಹೆಂಗಿತ್ತು ಇಲ್ಲಿ ತನಕದ ಜರ್ನಿ ಆ್ಯಂಡ್ ಲಾಸ್ಟ್ ಎಪಿಸೋಡ್? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಎಲಿಮಿನೇಷನ್ ರೌಂಡಲ್ಲಿ? ಯಾನಂತೂ ಮಸ್ತ್ ಎಂಜಾಯ್ ಮಂತೊಂದುಲ್ಲೆ ನಮ್ಮ ಕುಡ್ಲದ ಟ್ಯಾಲೆಂಟ್ ರೆಟ್ರೋಡ್ದು ಒಂದು. ಥ್ಯಾಂಕ್ ಯು. ಭಾರಿ ಒಂಜಿ ಅಮೇಝಿಂಗ್ ಟ್ಯಾಲೆಂಟ್ಸ್ ಎಂದು ತೂಯೆ ಪ್ರೀವಿಯಸ್ ಎಪಿಸೋಡ್. ನೆಕ್ಸ್ಟ್ ಎಪಿಸೋಡ್ಲ ಅವೇ ಅನ್ ವೆಯ್ಟ್ ಮಂತೊಂದುಲ್ಲೆಕಿ ಐಡ್ದು ಎಡ್ಡೆ ಪರ್ಫಾರ್ಮೆನ್ಸ್ ಬರ್ಪುಂಡು ಬಂದು ದಾಯಪಂಡ ಪ್ರೀವಿಯಸ್ ಪರ್ಫಾರ್ಮೆನ್ಸಸ್ ತುಯರಪಂಡ ಒಂಜೊಂಜಿ ಡ್ಯಾನ್ಸ್ ಸೂಪರ್ ಇತ್ತನ್. ಕ್ಯಾಬ್ರೆ, ರೆಟ್ರೋ, ಎಲ್ಎನ್ ಸ್ಟೈಲ, ಡಿಫ್ರೆಂಟ್ ಸ್ಟೈಲ್ಸ್ ಇತ್ತನ್. ಭಾರಿ ಶೋಕ್ ಇತ್ತನ್. ಸೊ ಆ ಎಕ್ಸ್ಪೆಕ್ಟೇಷನ್ ಹೈ ಉಂಡು. ದಾಯಪಂಡ ನನ್ನ ನೆಕ್ಸ್ಟ್ ದ ರೌಂಡ್ ಈಸ್ ವೆರಿ ಬಿಗ್. ಮತ್ತೊಬ್ಬ ಅಕ್ಲ ರೋಲ್ ಅಕ್ಲ ದಾದ ಆ್ಯಕ್ಚುಲಿ ಈ ಸ್ಟೇಜ್ ಅಕ್ಲು ದಾದ ಮನ್ಪೋಡು ಅವೇ ನಕ್ಲೆಗೆ ಮನ್ಪೆರಂಡು ನೆಕ್ಸ್ಟ್ ಎಪಿಸೋಡ್ ಐವು ಸೆಲೆಕ್ಟ್ ಆವಡಂಡ ಈ ಎಪಿಸೋಡ್ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊರಡು. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ಫ್ರಮ್ ದೆಮ್ ಆ್ಯಂಡ್ ತೂಕ ಕಾತೊಂದುಲ್ಲೆ ವೇಟಿಂಗ್ ಡೆಫಿನೆಟ್ಲಿ ಈರ್ನ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಜಾಸ್ತಿ ಉಂಟು. ಯಾಕೆ ಬಂಡ ಇನಿ ಎಡ್ಡೆ ಪರ್ಫಾರ್ಮೆನ್ಸ್ ಕೊರನ ಮಾತ್ರ ಆಗಲಿ ನೆಕ್ಸ್ಟ್ ರೌಂಡಿಗೆ ಪೋಯಾರ ಸಾಧ್ಯ ಐತೆ. ಅರ್ಥ ಇಂದು ರೌಂಡು ಪಿರೋದ ಎಪಿಸೋಡ್ ಉಡ್ಲ ಅವೇ ಲೆಕ್ಕಾಚಾರ. ಈ ಎಡ್ಡೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಕಲ್ ಮಾತ್ರ ದುಂಬದ ರೌಂಡಿಗೆ ಪೋಯಾರೆ ಸಾಧ್ಯ. ಸೊ ಇನ್ನಿತ ಎಪಿಸೋಡ್, ದಟ್ ಇಸ್ ದ ಲಾಸ್ಟ್ ಎಪಿಸೋಡ್ ಆಫ್ ರೆಟ್ರೋ ರೌಂಡ್. ಇನ್ನಿತ ಪರ್ಫಾರ್ಮೆನ್ಸ್ ಕೊರ ರೆಡಿ ಆತಾರೆ ಪೂರ್ಣಿಮಾ ಲೋಕೇಶ್. ಸೊ ರಡ್ಡ ಕೈ ಕೊಡ್ತಾರೆ ದೇವರು, ಇಲ್ಲಡ್ ಕುಲ್ ನಕಲ್ ಮಾತ ಚಪಾಳೆ ಕೊರ್ಲೆ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಪೂರ್ಣಿಮಾ ಲೋಕೇಶ್.
ಓಕೆ, ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ರಿ. ಬಟ್ ಅವ್ರಿಗೆ ಎಷ್ಟು ಇಷ್ಟ ಆಯಿತು, ಏನು ಹೇಳ್ತಾರೆ ಅಂತ ಕೇಳುವಂತಹ ಸಮಯ. ಸೊ ನೀವು ಯಾಕೆ ಇದನ್ನು ಚೂಸ್ ಮಾಡಿದ್ರಿ? ಏನಾದರೂ ಅದಕ್ಕೆ ಕಾರಣ ಇದೆಯಾ, ಇಲ್ಲ ಹೀಗೆ ಚೂಸ್ ಮಾಡಿದ್ರ ಏನು? ಅಲ್ಲ, ಕನ್ನಡದಲ್ಲಿ ಸಹ ಒಳ್ಳೆ ಒಳ್ಳೆ ಎವರ್ಗ್ರೀನ್ ಸಾಂಗ್ಸ್ ಇದೆಯಲ್ಲ, ಯಾ, ಅದಕ್ಕೋಸ್ಕರ ತಗೊಂಡೆ. ಓಕೆ, ಹಿಂದಿ ಮಾತ್ರ ಅಲ್ಲ ಕನ್ನಡನೂ ಚೂಸ್ ಮಾಡೋಣ ಅಂತ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಇವಾಗ ನಮ್ಮ ಸೂರಜ್ ಸರ್ ಏನು ಹೇಳ್ತಾರೆ ಕೇಳ ಬನ್ನಿ. ಪೂರ್ಣಿಮಾ, ಹಲೋ ಸರ್. ಹಾಯ್. ಪೂರ್ಣಿಮಾ, ಎಸ್, ನೈಸ್ ಪರ್ಫಾರ್ಮೆನ್ಸ್, ವೆರಿ ಥ್ಯಾಂಕ್ ಗುಡ್. ಯು ಸರ್. ಹಿಂಗೆ ಮಸ್ತ್ ಖುಷಿ ಆಯ್ತು, ನಾನಿನ್ನ ಫ್ಯಾನ್ ಆಯ ಸ್ಲೋ ಮೋಷನ್. ಥ್ಯಾಂಕ್ ಯು ಸರ್. ನನವರ ಹೆಂಗೋಸ್ಕರ. ಅಲ್ಲ, ಕ್ಯಾನ್ ವಿ ಪ್ಲೇ ದ ಮ್ಯೂಸಿಕ್, ದ ಸ್ಟಾರ್ಟಿಂಗ್ ಐ ಲವ್ ಯು. ಕ್ಯಾ ಬಾತ್ ಯಾರ್, ಫ್ಯಾಂಟಾಸ್ಟಿಕ್. ಸತ್ಯ ಬಲ್ಲಿ ಇಂದು ಪಾರ್ಟ್ ಆನಾಗ ಏನೇನು ಎನ್ನೊಂದಿದ್ದಾರೆ ಇವ್ರ ಹಸ್ಬೆಂಡ್ ಈ ಓಲ್ ಮನಸ್ಸಿಡು ಮಂಡ್ಯಡ್ ಮಾತು ಎನ್ನೊಂದಿದ್ದಾರ ಡ್ಯಾನ್ಸ್ ಶೋ ಕಾಡುಂದೆ ಎನ್ನದಿತ್ತೆ. ಹಾಂ, ಬಟ್ ಆರು ಮೈಂಡ್ ಬತ್ತು ಬೋನ ಮಲ್ಪುನಾಗ ಹಸ್ಬೆಂಡ್ ಎನ್ನಿದೆ. ಹಾಂ, ಆರು ಮೈಂಡ್ ಬನ್ನ ಇದು ನನ್ನ ಫೀಲ್ ಖುಷಿ ಅನ್ನದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ, ಎನಿವೇಸ್ ಅರೇಂಜ್ ಆಯ್ಬಕ್ಕ ಲವ್ ಮಾಡ್ತೀರಿ, ನೋ ಪ್ರಾಬ್ಲಮ್. ಇದನ್ನು ರೂಪೇಶಕ್ಕೆಲ್ಲ ಪಂಡ್ರೈತೆ ನಾನು ರೆಡಿ ಮಂದು ಬರ್ಪುನು ಕ್ವಶನ್ ಮಾತು ನೀಗ್ಲು ಮಾತು ಬತ್ತ ಅರೇಂಜ್ ಮ್ಯಾರೇಜ್ ಬಂದ್ನು. ಎನಿವೇಸ್ ನೋ ಪ್ರಾಬ್ಲಮ್. ಸೂರಜ್ ಸರ್ ಅಲ್ಲ ಲವ್ ಮ್ಯಾರೇಜ್ ಆಪ್ಲಕ್ ಆವಡ್ ಅವೇ ಸೂರಜ್ ಸರ್ ಬಲ್ಲ ವಾಸ್ ಇಟ್. ಪೂರ್ಣಿಮಾ, ಎಸ್ ಸರ್. ಒಂಜಿ ಕ್ಯಾರೆಕ್ಟರೈಸೇಷನ್ ಪನ್ಪ ಎಂಕಲ್ ಫೀಲ್ ಮಂತನ್ನ ಎಂಕ್ ಓಲ ಕಲ್ಪನಾ ಮ್ಯಾಮ್ನ ಆರತಿ ಮಂಜುಳ ಅಕಲ್ಪುರ್ ನೆನಪಾಯ್ರ ಎಂಕೀರ ಆ ಸೀನ್ ಮಂತ್ನಾಗ ದಾಯಪಂಡ ಎಂಕ್ಲೆಗ್ ಏನ್ ಮಾತ ರಿಸರ್ಚ್ ಮಂತೊಂದು ಬರ್ಪೆ ಆ್ಯಕ್ಟ್ರೆಸ್ನಕಲ್ಲ. ಸೊ ಎಂಕ ಐತ ಬಗ್ಗೆ ಮಸ್ತ್ ಒಂಜಿ ಇಂಟ್ರೆಸ್ಟ್ ಅಕಲ ದಾದ ಸ್ಟೈಲ್ ಆಫ್ ಕಲ್ತೊಂದು. ಸೊ ಎಂಕ ಅವು ಮಸ್ತ್ ಇಷ್ಟ ಅಂಡು ಇರ್ನ ಎಂಟ್ರಿ ಐಕೊಂಜಿ ಇರ್ನ ಕೊರಿಯೋಗ್ರಾಫರ್ ಎಡ್ಡೆ ಒಂಜಿ ಬ್ಯಾಕ್ ಡ್ರಾಪ್ ಒಂಜಿ 4 ಬೆಲೂನ್ ಪೂರ ಪಾಡ್ದು ಒಂಜಿ ಆತು ಕಾಗಜಿನ ದಕ್ಕದು ಆ ಫೀಲ್ ಮಂತ್ನ ವೆರಿ ನೈಸ್ ಸ್ಟಾರ್ಟ್ ಆಯ್ತು. ಬಕ್ಕ ಇರ್ನ ತಮ್ನಮ್ ಸಾಂಗ್ ಲೆಂಗ್ ಮಸ್ತ್ ಬ್ಯೂಟಿಫುಲ್. ಇಡೀ ಡ್ಯಾನ್ಸ್ ಎಂಕ್ ಇಷ್ಟ ಆಯ್ತು ಇರ್ನ ಫೀಲ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಅವು ಜೋಕೆಗೆ ಬನ್ನಗ ದಾದ ಅನ್ಪಂಡ ಮೂಮೆಂಟ್ಸ್ ಪೂರ ಲೈಕ್ ಇತ್ತನ್ ಅಂಡ್ ಸ್ಟೆಪ್ಸ್ ಚಾಲೆಂಜಿಂಗ್ ಇಚ್ಚಾನ್ ಅವು ಒಂಜೇ ಎಂಕ್ ಮೈನಸ್ ತೋಜಿನ್ ಇಡೀ ಒಂಜಿ ಕೊರೆ ಇರಡ ಸಾಧ್ಯ ಉಂಡು. ಆ ಸ್ಟ್ರಾಂಗ್ ಡ್ಯಾನ್ಸ್ ಮಂತ್ನ ಇರದ ಕೆಪಾಸಿಟಿ ಉಂಡು. ಇರ್ನ ಬ್ಯೂಟಿಫುಲ್ ಕಾಸ್ಟ್ಯೂಮ್ ಆ್ಯಂಡ್ ಬ್ಯೂಟಿಫುಲ್ ಕ್ರಿಯೇಟಿವಿಟಿ. ಇರ್ನ ಕೊರಿಯೋಗ್ರಾಫರ್ಗೆ ಹ್ಯಾಟ್ಸ್ ಆಫ್. ಇರ್ನ ಕೊರಿಯೋಗ್ರಾಫರ್ ಸುಮಾ ಮ್ಯಾಮ್. ಸುಮಾ. ಸೊ ಸುಮಾಗ್ಲ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಟ್ ದ ವರ್ಕ್. ಐ ಥಿಂಕ್ ಲಾಸ್ಟ್ ಟೈಮ್ ಇರ್ ಹನುಮಾನ್ನ ಮಂದಿದ್ದಾರೆ ಇಫ್ ಐ ಆಮ್ ನಾಟ್ ರಾಂಗ್. ಎಂಕ್ ಅಲ್ಪ ಆತ್ ಸ್ಯಾಟಿಸ್ಫ್ಯಾಕ್ಷನ್ ಇಜ್ಜಂಡ್. ಬಟ್ ದಿಸ್ ಟೈಮ್ ಯು ಡಿಡ್ ರಿಯಲಿ ವೆಲ್. ಒಂಚೂರು ನಲ್ಲ ಎಫರ್ಟ್ ಬೋರ್ಡು ಅವು ಸ್ಟ್ಯಾಂಡಿಂಗ್ ಓಷನ್ ಅವ್ಡು ಅಂಚಿಂದ ದಾದಣ್ಣ ನಮ್ಮ ಮಾತಾ ಜಡ್ಜಸ್ ಬರೋಡಣ್ಣ ಇರ್ನ ಎಫರ್ಟ್ ಒಂಚೂರು ನಲ್ಲ ಡ್ಯಾನ್ಸಿಂಗ್ ದ ಮಿತ್ ಬಾಡ್ರಾಡು. ಬಟ್ ಲಾಸ್ಟ್ ಟೈಮ್ ಅದು ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿತೇಶ್ ಸರ್ ಪ್ಲೀಸ್. ಹಾಯ್ ಪೂರ್ಣಿಮಾ, ಲೋಕೇಶ್. ಹಲೋ ಸರ್. ಬಾರಿ ಶೋಕ್ದ ಔಟ್ಫಿಟ್ ಇರ್ನ ಸ್ಟಾರ್ಟಿಂಗ್ ಗೋಸ್ ಟು ಸಾರಿ ಗೋಸ್ ಟು ಇರ್ನ ಕ್ಯಾಬ್ರೆ ಲುಕ್. ಎಸ್, ಇಟ್ ವಾಸ್ ರಿಯಲಿ ವೆರಿ ಗುಡ್. ಥ್ಯಾಂಕ್ ಯು ಸರ್. ಲಾಸ್ಟ್ ಎಪಿಸೋಡ್ ನೀತಾ ಸೂಪರ್ ಪರ್ಫಾರ್ಮ್ ಅಂತಿದ್ದಾರೆ. ಒಂಚೂರು ಒಂಜಿ 1 ಮಾರ್ಕ್ ದಾದನ ಒಂಚೂರು ಮಿಸ್ ಆಯ್ರಾತೆ. ಯಾನ್ ಇರ್ನಲ್ಲ ಆತೆ ಪನ್ಪುನ್ ಇರ್ಲ ದಾದನ ಹೆಂಗು ಒಂಚೂರು ಅಂದಾಂಡ ಆತೆ. ಅದರ್ವೈಸ್ ಯುವರ್ ಅಟೆಂಪ್ಟ್ ವಾಸ್ ಸೂಪರ್. ಥ್ಯಾಂಕ್ ಯು ಸರ್. ಆ್ಯಂಡ್ ದ ಸಾಂಗ್ ವಾಸ್ ನೈಸ್. ರೆಟ್ರೋ ಫೀಲ್ ಇತ್ತನ್ ಇರ್ ರೆಟ್ರೋ ಫೀಲ್ಡ್ ನಲ್ತಾರೆ ಅಟೆಂಪ್ಟ್ ಮಂತರ ಅವೇನು ಇರ್ನ ಕೊರಿಯೋಗ್ರಫರಿಗೆ ದಾದ ಪಂಡ ರವಿನ್ ಇರ್ ಮಂತ್ ಇರ್ ಅವೇನು ಸ್ಟೇಜ್ಡ್ ಪರ್ಫಾರ್ಮ್ ಮಂತರ್. ಸೊ ಓವರ್ ಆಲ್ ಇಟ್ಸ್ ರಿಯಲಿ ಅ ನೈಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕೀಪ್ ದ ಗುಡ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್. ಐ ವಿಶ್ ಯು ವೆರಿ ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾನಸ್ ಮ್ಯಾಮ್. ಹಲೋ ಮ್ಯಾಮ್. ಹಲೋ ಪೂರ್ಣಿಮಾ ಅವರೇ, ಲಾಸ್ಟ್ ರೌಂಡಲ್ಲಿ ನನಗೂ ಅಷ್ಟು ಇಷ್ಟ ಆಗಿರಲಿಲ್ಲ ನಿಮ್ಮ ಪರ್ಫಾರ್ಮೆನ್ಸ್. ಬಟ್ ಈ ಸರ್ತಿ ಉಂಟಲ್ಲ ಭಾರಿ ಚೆಂದ ಆಗಿದೆ. ಥ್ಯಾಂಕ್ ಯು. ನಾನೇನು ಹಿಂದಿ ವಿರೋಧಿ ಅಲ್ಲ, ಆದರೆ ನಾನು ಕನ್ನಡದ ಇಂಥ ಹಾಡುಗಳು ಯಾಕೆ ಬರ್ತಾ ಇಲ್ಲ ಅಂತ ಇಷ್ಟೊತ್ತಿಂದ ಕಾಯ್ತಾ ಇದ್ದೆ. ನೆಮ್ಮದಿ ಆಯಿತು, ಸಂತೃಪ್ತಿ ಆಯಿತು. ತುಂಬ ಒಳ್ಳೆಯ ಕನ್ನಡದ ಹಾಡುಗಳಿಗೆ ತುಂಬ ಅದ್ಭುತವಾಗಿ ನರ್ತನ ಮಾಡಿದ್ದೀರಿ. ಅದರಲ್ಲೂ ಫಸ್ಟ್ ಬಿಗಿನಿಂಗ್ ಉಂಟಲ್ಲ, ಪಕ್ಕಾ ಸಿನಿಮಾ ನೋಡಿದಾಗ ಆಯ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಟಿ.ವಿ. ಸ್ಟೇಜ್ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಸೀರೆಯಿಂದ ಎಂತಹ ಬದಲಾವಣೆ, ಸಾಂಗ್ ಚೇಂಜ್ ಆಗ್ತಾ ನಿಮ್ಮ ಪಾತ್ರದಲ್ಲೂ ಬದಲಾವಣೆ ಆಗಿ ಒಂದು ತುಂಬ ತುಂಬ ಖುಷಿಯಾಯಿತು. ನನಗೇನು ಅಂತಹ
ಏನು ಮೈನಸ್ ಹೇಳುವಂಥದ್ದು ಏನು ಕಾಣಲಿಲ್ಲ. ತುಂಬ ಖುಷಿ ಆಯಿತು. ನೋಡುವ ಏನಾಗ್ತದೆ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಇಷ್ಟೊಂದು ಒಳ್ಳೆ ಕಮೆಂಟ್ ಸಿಕ್ಕಿದ ಮೇಲೆ ಈರಾಗ ಎಂಜಾಂಡ್ ಈತ ಬರೋಲಿ ಡೆಫಿನೆಟ್ಲಿ ಎಂಜಿನ್ ಇದೆಲ್ಲ ಹೊನೋಲಿ ನನ್ನ ಮಾರ್ಕ್ದಾಲ ಕಮ್ಮಿ ಆರ್ಲೇಜಿ ಜಾಸ್ತಿ ಆರ್ಲೇಜಿ ರೆಸ್ಪಾನ್ಸಿಬಿಲಿಟಿ ನನ್ನಲ್ಲ ಜಾಸ್ತಿ ಉಂಡು ತೋಜೊಂದುಂಡು ಹಾಂ 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 ಬಂಡ ಆಕ್ಲೆ ನಂಜಿ ನನ್ನ ಥರ ಉಂಡು ಎಕ್ಸ್ಪೆಕ್ಟೇಷನ್ ಮಿತ್ತು ಉಪ್ಪುಂಡು ಅವಾಗ ಐನ್ ರೀಚ್ ಆವೇರೆ ತೂಡು ನನ್ನಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. Thank you. ಆ್ಯಂಡ್ ಇರಗೋಸ್ಕರ ಎಂಕಲ ಸೈಡ್ ಮಲ್ಲ ಗಿಫ್ಟ್ ಅದು ಮಾಡಿ ಹೆಲ್ದಿ ಅದು ಬಿಡು ನಲ್ಲೊಂಚೂರು ತೋರಾವಡು ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬಾ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಇನ್ನೂ ಕೂಡ 2 ಪರ್ಫಾರ್ಮೆನ್ಸ್ ಬರೋದಕ್ಕೆ ಕಾಯ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಟೇಕ್ ಅ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. Mommy dance, dance, mommy dance, dance, mommy dance. ಇದಾದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣ ಮಸಾಲಾ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಮರಣಿಕಾ ಉಡುಪಿ ಆಗಿರ್ಬೋದು, KTD ಆಗಿರ್ಬೋದು, ಅದೇ ರೀತಿ BA ಪ್ಲೈವುಡ್ ಆಗಿರ್ಬೋದು, ಅದೇ ರೀತಿ ಶಶಿ ಆ್ಯಂಡ್ ಬ್ಯೂಟಿ ಸೋಪ್ ಇವರು ಕೂಡ ತುಂಬ ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಭಾರ್ಗವ್ ಎಂಟರ್ಪ್ರೈಸಸ್ ಆಗಿರ್ಬೋದು, ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನಿರೋವಂಥದ್ದು 2 ಡ್ಯಾನ್ಸ್ ಈ ಒಂದು ರೆಟ್ರೋ ರೌಂಡಲ್ಲಿ ಅವರು ಬಂದ ಮೇಲೆ ಈ ರೌಂಡ್ ಇಲ್ಲಿಗೆ ಮುಗಿಯುತ್ತೆ ಆ್ಯಂಡ್ ಯಾರು ಮುಂದಿನ ರೌಂಡ್ಗೆ ಹೋಗ್ತಾರೆ ಅದಕ್ಕೆ ಉತ್ತರ ಸಿಗುತ್ತೆ. ಎಸ್, ಇವಾಗ ರಕ್ಷಿತಾ ಸುಧೀರ್ ಅವ್ರು ರೆಡಿ ಆಗಿದ್ದಾರೆ. ಯಾವಾಗ ಕರೀತಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಸೊ ಅವರ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗೋಸ್ಕರ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ಪ್ಲೀಸ್ ವೆಲ್ಕಮ್ ರಕ್ಷಿತಾ ಸುಧೀರ್.
जवानी के रेले देखे हसीनों के मेले देखे दिल पे हो जो तू आ गया हो जो तू आ गया नैनों में सपना सपनों में सजना सजना पे दिल आ गया क्यों सजना पे दिल आ गया ಓಕೆ, ರೆಟ್ರೋ ರೌಂಡ್ಗೆ ಒಂದು ನಿಮ್ಮಿಂದ ಆಗುವಂಥ ಒಂದು ಒಳ್ಳೆ ಪ್ರಯತ್ನವನ್ನು ನೀವು ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಈ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ, ಈ ಸಾಂಗ್ ಸೆಲೆಕ್ಟ್ ಮಾಡೋದಕ್ಕೆ? ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಿದ್ರೆ ರೆಟ್ರೋಗೆ ಸೂಟ್ ಆಗ್ತದೆ ಅಂತ ಹೇಳಿ ಅಷ್ಟೇ. ಓಕೆ, ಇದು ತಲೆಗೆ ಬಂತು, ಇದನ್ನು ಮಾಡಿದ್ರೆ ಹೌದೌದು. ಫ್ಯಾಂಟಾಸ್ಟಿಕ್. ಹಾಗಾದರೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸೊ ಮೊದಲನೇದಾಗಿ ನಿತೇಶ್ ಸರ್, ಹೌಸ್ ಇಟ್? ನಮಸ್ಕಾರ ರಕ್ಷಿತಾ ಸುಧೀರ್. ನಮಸ್ತೆ ಸರ್. ನಮಸ್ತೆ. ಎನರ್ಜಿ ತುಂಬ ಒಳ್ಳೆಯದೆ ನಿಮ್ಮದು. ಥ್ಯಾಂಕ್ ಯು ಸರ್. ಇದು ಕೊರಿಯೋಗ್ರಫಿ ನೀವೇ ಮಾಡಿದ ಅಲ್ಲ ಯಾರಾದರೂ ಮಾಡಿದ್ರ ಕೊರಿಯೋಗ್ರಫಿದು? ಕೊರಿಯೋಗ್ರಾಫರ್ ತರುಣ್ ಸರ್. ಹೌದು. ಓಕೆ ಓಕೆ. ದ ಥಿಂಗ್ ಈಸ್ ರೆಟ್ರೋ ಅಂದರೆ ಎಲ್ಲರೂ ರೆಟ್ರೋ ಸಾಂಗ್ಗೆ ತೆಗೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರಾಪರ್ ನಾವು ಹೋಗೋದಿಲ್ಲ, ಯಾಕಂದರೆ ಎಲ್ಲ ಕಂಟೆಸ್ಟೆನ್ಸ್ ಈಗ ಅದೇ ರೆಟ್ರೋ ಅಂದರೆ ರೆಟ್ರೋ ಸಾಂಗಿಗೆ ಹೋಗಿಬಿಟ್ಟಿದ್ದಾರೆ. ಸೊ ವಿ ಕಾಂಟ್ ಡೂ ಎನಿಥಿಂಗ್ ಫಾರ್ ನಾವು ಆ್ಯಸ್ ಎ ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇದ್ದೇನೆ. ಮೇರಾ ನಾಮ್ ಚುನ್ಚುನ್ನಿಂದ ಎಂಟ್ರಿ ಆದ್ರಿ, ತುಂಬ ಚೆನ್ನಾಗಿತ್ತು. 3 ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರಿ. ಮೇರಾ ನಾಮ್ ಚುನ್ಚುನ್ ಗೋಸ್ ಇನ್ ಟು ಇನ್ನು ಹಾಕೋಕಿ ಮಸ್ತಿ, ರೇಖಾ ಅವ್ರದ್ದು ಸಾಂಗ್. ದೆನ್ ಗೋಸ್ ಇನ್ ಟು ಶ್ರೀದೇವಿ. ಆ್ಯಂಡ್ ಈ ಕಾಸ್ಟ್ಯೂಮ್ ಅಂತೂ ನೀವು ಪಕ್ಕ ಬಾಲಿವುಡ್ ಹೀರೋಯಿನ್ ಥರ ಕಾಣ್ತಿದ್ದೀರಾ. ಪ್ರಾಪರ್ ಟಿಪಿಕಲ್. ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಇಟ್ ವಾಸ್ ಅ ನೈಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ಕೀಪ್ ದ ಗುಡ್ ವರ್ಕ್, ಹಾರ್ಡ್ ವರ್ಕ್ ಮನ್ಪಲೆ. ಆ್ಯಂಡ್ ಐ ವಿಶ್ ಯು ಗುಡ್ ಲಕ್ ಫಾರ್ ಯೋರ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಶಾರ್ಟ್ ಅದು ಸ್ವೀಟ್ ಅದು ಬಂದರೆ. ಮಾನಸಿ ಮ್ಯಾಮ್ ಹೇಗಿತ್ತು? ರಕ್ಷಿತ್ ಅವರೇ ಮ್ಯಾಮ್ ನಮಸ್ತೆ. ನಿಮ್ಮ ಕಾಸ್ಟ್ಯೂಮ್ ಚೇಂಜ್ ತುಂಬ ಮ್ಯಾಜಿಕಲ್ ಆಗಿತ್ತು. ನನಗಂತೂ ತುಂಬ ಖುಷಿ ಆಯ್ತು. ಅದು ಸ್ಟೇಜ್ನ ಪ್ರಾಪ್ ಇರ್ಬೋದು, ಮತ್ತು ಲಾಸ್ಟಿಗೆ ನೀವು ಕೊಟ್ಟ ಪೋಸ್ ತುಂಬ ಚೆಂದ ಇತ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬ ಸಿಂಪಲ್ಲಾಗಿ ನೀಟಾಗಿ ಇತ್ತು. ಆದರೆ ಏನು ಅನಿಸ್ತಾ ಇತ್ತು ನನಗೆ ಅಂದರೆ ಥರ್ಡ್ ರೌಂಡಿಗೆ ಬೇಕಾದ ಒಂದು ಏನು ಹೇಳ್ತೀರಿ, ಥರ್ಡ್ ರೌಂಡಿಗೆ ಬೇಕಾದ ಲೆವೆಲ್ಲಿಗೆ ಇನ್ನೂ ಸ್ವಲ್ಪ ಪ್ರಯತ್ನ ಬೇಕಿತ್ತೇನೋ ಅನಿಸಿತು. ಅಂದರೆ ಹಾಕಿದ ಈವನ್ ಸ್ಟೆಪ್ಪುಗಳು ಕೂಡ ಸಿಂಪಲ್ಲಾಗಿ ನೀಟಾಗಿತ್ತು. ಬಟ್ ಇನ್ನೂ ಚಾಲೆಂಜಿಂಗ್, ಇನ್ನೂ ಸ್ವಲ್ಪ ಕಷ್ಟದ ನೆಕ್ಸ್ಟ್ ಲೆವೆಲ್ನ ಪರ್ಫಾರ್ಮೆನ್ಸ್ ನಿಮ್ಮಿಂದ ಸಾಧ್ಯ ಇದೆ. ಮುಂದೆ ಸಿಲೆಕ್ಟ್ ಆದರೆ, ಅವಕಾಶ ಸಿಕ್ಕಿದರೆ ಖಂಡಿತ ನೀವು ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಮಾಡ್ತೇನೆ ಮ್ಯಾಮ್. ಓವರ್ ಆಲ್ ಎಸ್, ಗುಡ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಒಂದು ಸ್ವಲ್ಪ ಉಪ್ಪಿನಕಾಯಿ ಕಡಿಮೆ ಇತ್ತು, ಒಂದು ಸ್ವಲ್ಪ ಪಲ್ಯ ಚೆನ್ನಾಗಿರಬೇಕಾಗಿತ್ತು ಅಂತ, ಬಟ್ ಓವರ್ ಆಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಎನಿವೇಸ್, ಸೂರಜ್ ಸರ್. ರಕ್ಷಿತಾ ನಮಸ್ತೆ ಸರ್. ನಮಸ್ತೆ. ತುಳು ಸರ್. ಎಸ್, ಎಂಕಿನ ಪರ್ಫಾರ್ಮೆನ್ಸ್ ಹೈಲೈಟ್ ಆಯ್ನೆ ಇರ್ನ ಕಾಸ್ಟ್ಯೂಮ್ ಚೇಂಜ್ಲ ಪ್ರಾಪರ್ಟಿ ಸೆಟ್ಟಿಂಗ್ಲ. ಥ್ಯಾಂಕ್ ಯು. ಓಕೆ, ಬಟ್ ಯಾನು నేను ಪ್ಯೂರ್ ರೆಟ್ರೋದ ಅಂಡರ್ ಕನ್ಸಿಡರ್ ಮನ್ಪರಾಪ್ಚಿ. ಕೆಲವೊಂದು ಸಾಂಗ್ ರೆಟ್ರೋ, ಕೆಲವೊಂದು ಸಾಂಗ್ ರೆಟ್ರೋ ಇಚ್ಚಾಂಡ್ ಅನ್ಸದೆ. ಬಟ್ ಎಂಕಿ ಇತ್ತ ರೆಟ್ರೋ ಅವು ಪೂರ ಒಂಜಿ ಸೈಡ್ ದಿಂಡಲ್ಲ ಇರ್ನ ಸ್ಟೆಪ್ ಫಿನಿಶಿಂಗ್ ಬಗ್ಗೆ ಮಸ್ತ್ ಇರ್ ವರ್ಕ್ ಮನ್ಪೋಡು. ಫ್ಯೂಚರ್ ಇತ್ತ ರೌಂಡಿಗೆ ಇರ್ ಬರ್ತಡ ಎಂಕುಲ ಹ್ಯಾಂಡ್ ಮೂವ್ಮೆಂಟ್ಸ್ ಅವು ಫಾಸ್ಟ್ ಮನ್ಪನ ಗಟ್ಟಿ ಕ್ಲಾರಿಟಿ ಒಂಚೂರು ಕಮ್ಮಿ ಇಪ್ಪುಂಡು. ಅವು ಇಂಥ ಬಗ್ಗೆ ಅಂತ ವರ್ಕ್ ಮನ್ಪೋಡು ಇರ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಸ್ಲ ಅಂಚನೆ ಮುಜ್ರಾ ಸ್ಟೆಪ್ ಅಂತ ಪನ್ಪ ಇರ್ ಮುಲ್ಪ ಇನ್ನ ಹಾಕೋಕಿ ಮಸ್ತಿ ಐಕ್ ನಮ್ಮ ಬಾಲಿವುಡ್ ಮುಜ್ರಾ ಸ್ಟೆಪ್ಸ್ ಅಂತ ಪನ್ಪೇರು. ಬೇಸಿಕ್ ಇಸ್ ದ ಕಥಕ್ ಐಕ್ ಬೇಸ್. ಬಟ್ ಇರ್ನ ಫುಟ್ ವರ್ಕ್ ಪೂರ ಕ್ಲಾಸಿಕಲ್ ಇತ್ತನ್. ಸೊ ಅವು ಅಂಚಿಂದ ಡಾನ್ಸ್ ದೆಪ್ಪನಾಗ ಇನ್ನ ಲೆಗ್ ಮೂಮೆಂಟ್ಸ್ಲ ಕಥಕ್ ದಕ್ಕನೆ ಬರೋಡಪ್ಪ ದಪಂಡ ಮುಜ್ರಾ ಇಸ್ ದ ಬೇಸ್. ಅವು ಕಥಕ್ ಹಿಡ್ದು ಒಂಜಿ ಬೈದಿನ ಡಾನ್ಸ್ ಫಾರ್ಮ್. ಸೊ ಅಂಚನೆ ಕಾಸ್ಟ್ಯೂಮ್ ಚೇಂಜ್ ಓವರ್ ಮನ್ಪನಾಗಲ ತೂಲೆ ಸ್ಟೇಜ್ ಆಲ್ರೆಡಿ ಎಂಕುಲು ಬೇತೆ ಕಂಟೆಸ್ಟೆಂಟ್ಗೆ ಬಂದಾಂಡು ಸ್ಟೇಜ್ ಬ್ಲ್ಯಾಂಕ್ ಇಜ್ಜನ್ನಕನೆ ಒಂಜಿ ದಾದಾಂಡಲ ಒಂಜಿ ಕಾಸ್ಟ್ಯೂಮ್ ಚೇಂಜ್ ಓವರ್ಗೆ ಈಸಿಲಿ ಆಪನಕನೆ ಮಸ್ತ್ ಅಂಚಿಪೋದು, ಮಸ್ತ್ ಟೈಮ್ ಸ್ಟೇಜ್ ಬ್ಲ್ಯಾಂಕ್ ಉಪ್ಪನ್ನಪ್ಪಗನ್ ತೂಂಡ ಬಾರಿಡ. ಬಟ್ ಇನ್ನ ಕೊರಿಯೋಗ್ರಾಫರ್ ಒಂದಕ್ಕೆ ವರ್ಕ್ ಮಂದೇರು ಕಾಸ್ಟ್ಯೂಮ್ ಚೇಂಜ್ ಪ್ರಾಪರ್ಟಿ ಬೊಕ್ಕ ಪ್ರಾಪರ್ಟಿ ಮೂವ್ ಆಪನ ಅವು ಪೂರ ಮಸ್ತ್ ಲಾಯ್ಕ್ ಆತನ್. ಒಂತೆ ಇರ್ನ ಎಕ್ಸ್ಪ್ರೆಷನ್ನ ಸ್ಟೆಪ್ ಫಿನಿಶಿಂಗ್ ಬಗ್ಗೆ ಜಾಸ್ತಿ ವರ್ಕ್ ಮನ್ಪ್ಲೆ ಅವು ಒಂಚೂರು ಮಂತಡ ನಲ್ಲ ಎಡ್ಡೆ ಪರ್ಫಾರ್ಮೆನ್ಸ್ ಇರೇ ತುಂಬ ಕೊರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇತ್ತೆ ಇರಗೆಂಚ ಫೀಲ್ ಆಗ್ಬಿಟ್ಟು ಯಾಕೆ ಮಾತು ಆಲ್ಮೋಸ್ಟ್ ಒಂದು 80% ಎಡ್ಡೆ ಕಮೆಂಟ್ ಇದ್ದಿಕೊಂಡು. ಸೊ ನೆಕ್ಸ್ಟ್ ರೌಂಡ್ಗೆ ಬತ್ತನ ಸೊ ದಾದ ಎಕ್ಸ್ಪೆಕ್ಟ್ ಮನ್ಪೊಲಿ ಇರಡ.
ನೆಕ್ಸ್ಟ್ ಎಡ್ಡೆ ಮನ್ಪೆ ಸರ್ ಹಕುಲ್ ಪಂತಿನ ಕಮೆಂಟ್ಸ್ ಮಾತ್ರ ತಟ್ಟಿದ್ದು ಎಡ್ಡೆ ಮನ್ಪೆ ನೆಕ್ಸ್ಟ್ ಸೊ ನೆಕ್ಸ್ಟ್ ಹೊಸ ತಪ್ಪು ಮನ್ಲು ನೋ ಪ್ರಾಬ್ಲಮ್ ಈ ತಪ್ಪುನ ಕರೆಕ್ಟ್ ಮಂತು ನಾವೇ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಎಂಗ್ಲ ಸೈಡ್ ಹಿಡಿದು ಇರೇ ಕೊರ್ಪುನಂಚಿನ ಮಲ್ಲ ಗಿಫ್ಟ್ ದಾದ ಪಂಡ ಈ ರೇಪಲ ಹೆಲ್ದಿ ಅದು ಪಡೋದು ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದನ್ನ ನೆಡ್ ಐಟಮ್ ಅನ್ಪ್ಲೇ ತಿನ್ಲೆ ಆನದಾಣ ನೆಕ್ಸ್ಟ್ ರೌಂಡ್ಗೆ ಬಂದಾಗ ಕನಲೆ ಸುರೇಶ್ ಸರ್ಗೆ ಫಸ್ಟ್ ಬರಲಿ ಅವೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಸಣ್ಣ ವಿರಾಮ ತಗೊಂಡು ಮತ್ತೆ ಬನ್ನಿ, ಜಾಸ್ತಿ ಲೇಟ್ ಮಾಡಬೇಡಿ. ನೀವು ಜ್ಯೂಸ್ ಕುಡಿಯೋದಕ್ಕೆ ಕಾಫಿ ಕುಡಿಯೋದಕ್ಕೆ ಹೀಗೆಲ್ಲ ಹೋದರೆ ಲೇಟ್ ಆಗುತ್ತೆ. ಟಕ್ಕಂತ ಬನ್ನಿ, ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. Mommy dance, dance, mommy dance, dance, mommy dance. ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಆನ್ಸಿ ರಾಯ್ ಅವರು ರೆಡಿ ಆಗಿದ್ದಾರೆ. ಯಾಕೆ ಅಂತಂದರೆ ಈ ಒಂದು ರೌಂಡ್ ಏನಿದೆ ಅದರ ಕಡೆಯ ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ. ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ ಉಳಿದಿರುವಂಥ ಕಂಟೆಸ್ಟೆಂಟ್ಗಳಿಗಿಂತ ಚೆನ್ನಾಗಿದ್ರೆ ಅಥವಾ ಏನು ನಮಗೆ ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ಇಷ್ಟು ಜನರು ಸೆಲೆಕ್ಟ್ ಆಗ್ತಾರೆ ಅಂತ ಇರ್ತಾರೆ, ಅಷ್ಟು ಜನರ ಪರ್ಫಾರ್ಮೆನ್ಸಲ್ಲಿ ಅವ್ರದ್ದು ಒಂದಾಗಿದ್ದರೆ ಡೆಫಿನೆಟ್ಲಿ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಇಲ್ಲ ಅಂತಂದರೆ ಇಲ್ಲಿಂದ ಡೆಫಿನೆಟ್ಲಿ ಮನೆಗೆ ಹೋಗ್ತಾರೆ. ಸೊ ಅವರಿಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಇವತ್ತಿನ ಈ ಒಂದು ರೌಂಡ್ನ ಕೊನೆಯ ಕಂಟೆಸ್ಟೆಂಟ್ ಆನ್ಸಿ ರಾಯ್ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಆನ್ಸಿ ರಾಯ್. बदन पे सितारे लपेटे हुए ओ जान तमन्ना किधर जा रही हो. मैं जब सहरा में मिलते हैं मैं और तू. महबूबा 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 महबूबा. गुलशन में गुल खिलते हैं जब सहरा में मिलते हैं. गुलशन में गुल खिलते हैं जब सहरा में मिलते हैं मैं और तू. कोई वहाँ आहा नाचे नाचे. औवा 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 औवा. कोई यहाँ नाचे नाचे कोई वहाँ नाचे नाचे. सारे हंसी यहाँ नाचे नाचे सारे जवान नाचे नाचे. औवा औवा तुमसे है तुमसे प्यार. औवा औवा मानो ना मेरे यार. औवा औवा तुमसे है तुमसे प्यार. Dance, let's dance. Dance, dance, let's dance. ये रात में जो मजा है, मजा ये कुछ नया नया है.
कि तुमको आज क्या हुआ है कि झूमता ही जा रहा है झूम 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 बाबा झूम 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 बाबा झूम 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 बाबा ಓಕೆ ವಾವ್ ಒಂಜಿ ಮ್ಯೂಸಿಕ್ ಆರ್ಕೆಸ್ಟ್ರಾ ತುಯ್ಲಕಾಂಡ್ ಸೊ ಇರ್ನ ಎನರ್ಜಿಲ ಬಾರಿ ಒಂಜಿ ಜೋಶ್ಫುಲ್ ಆದಿತ್ತಾರೆ ಒಂದು ಏರ್ನ ಕಾನ್ಸೆಪ್ಟ್ ಈರೇ ಪಣ್ಣ ಇರ್ನ ಕೊರಿಯೋಗ್ರಾಫರ್ ಪಂಡಿರ ಇಂಚ ಮಲ್ಪಗ ಇಂಚ ಮಲ್ದನೆ ಡ್ಯಾಬ್ ನಂದು Nothing. She had a concept in her mind. ಓಕೆ Then I have ಸೊ ಯು ಟೋಲ್ಡ್ ಓಕೆ ಆ್ಯಂಡ್ ಇಟ್ ಆಲ್ ಹ್ಯಾಪನ್ ಸೊ ಆರ್ ಯು ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್ she should be happy. ಓಕೆ ಅವ್ರು ಹ್ಯಾಪಿ ಆಗೋವಂಥದ್ದು ನೀವು ಹ್ಯಾಪಿ ಆಗೋವಂಥದ್ದು ಅವರು ಹ್ಯಾಪಿ ಆದ್ರಷ್ಟೇ ಸೊ ಅವ್ರು ಹ್ಯಾಪಿ ಆಗಿದಾರ ಅನ್ಹ್ಯಾಪಿ ಆಗಿದಾರ ಕೇಳೋಣ ಬನ್ನಿ ಸೊ ಫಸ್ಟ್ ಆಫ್ ಆಲ್ ನಿತೇಶ್ ಸರ್ ಎಂಚಾಂಡ್ ಎಂಚೊಲ್ಲರ್ ಸರ್ ಒಂದು ಕೇಳನೆ ಸರ್ ಒಂದು ಕೇಳನೆ ಮಜಾ ಎಂಗ್ಲಿಗೆ ಆನ್ಸಿರೋ ಎಂಚೊಲ್ಲರ್ ಅರೆಗಿದೆ ಬೇಜರ್ ಖುಷಿ ಟುಳ್ಳೆ ಖುಷಿ ಟುಲ್ಲರೆ I'm learning Tulu now right now. ಓಕೆ ಓಕೆ ಆರ್ ಯು ಕಂಫರ್ಟೇಬಲ್ ವಿತ್ ತುಳು ಇರ್ ತುಳು ಕಲ್ತೊಂದಿಲ್ಲರೇ ಯು ಆರ್ ಲರ್ನಿಂಗ್ ತುಳು No. So you understand? Since I've come to the show, Okay. I have to respond na. So ಓಕೆ ಎಂಚೊಲ್ಲರ್ಗೆ ಖುಷಿಡುಲ್ಲ ಅದು ಹುಷಾರುಲ್ಲ ಹುಷಾರುಲ್ಲ So you understand Tulu? ನಾನು ಏರಲ್ಲ ನಿತೇಶ್ ಸರ್ ಏರಲ್ಲ ನಮ್ಮ ತುಳುಕೋಸ್ಕರ ದಾದ ಮಲ್ದರ್ ಕೇಂಡ ಆನ್ಸರ್ ಆಗಿ ತುಳು ಕಲ್ಪದ ಅಂತ ಪರಲ್ಲ ನಮ್ಮ ಓಕೆ ಪ್ಲೀಸ್ ಕ್ಯಾರಿ ಆನ್ ಓಕೆ ಐ ಕ್ಯಾನ್ ಟಾಕ್ ಇನ್ ತುಳು ನೋ Kannada, Tulu. Okay. Performance wise, it's a very entertaining act. Overall, it's an entertaining act. I just loved the watching you. Okay. Fully, your dada mantuntar banda song play and you are enjoying yourself and you're dancing. Masti, full entertainment. Yes. Bari eddethen, irna costume change la try la eddethen, and ಲಾಸ್ಟ್ ಪರ್ಫಾರ್ಮೆನ್ಸ್ ಹಿಡ್ದು ಒಂಚೂರು ರೆಡ್ ಎಂದ್ ಆಂಡೆಂಕ್ ಇರ್ನ ಲಾಸ್ಟ್ ಪರ್ಫಾರ್ಮೆನ್ಸ್ ಕಂಪೇರ್ ಟು ದಿಸ್ ಈಸ್ ಗುಡ್ ರೆಟ್ರೋ ಫೀಲ್ ಕನದರ್ ಸ್ಟೇಜ್ಡ್ ನಮ್ಮ ಎರಾತ್ ಕಾಜು ಮಜಾ ಹೇ ಒಂಜಿ ಅಲ್ನ ಸಾಂಗ್ ತಕ್ಕ ಒಂಜಿ ಅಟ್ಮಾಸ್ಫಿಯರ್ ಮುಲ್ಪ ಕ್ರಿಯೇಟ್ ಮಂದರ್ ಸೊ ಹ್ಯಾಟ್ಸ್ ಆಫ್ ಫಾರ್ ದ ಅಟೆಂಪ್ಟ್ ಆ್ಯಂಡ್ ಇಟ್ ವಾಸ್ ಫಾರ್ ಮೀ ಈಸ್ ಅ ಎಂಟರ್ಟೈನಿಂಗ್ ಆ್ಯಕ್ಟ್ ಐ ಜಸ್ಟ್ ಲವ್ಡ್ ಯುವರ್ ಆ್ಯಕ್ಟ್ ಐ ವಿಶ್ ಯು ಗುಡ್ ಲಕ್ ಆ್ಯಂಡ್ ಕೀಪ್ ದ ಗುಡ್ ವರ್ಕ್ Okay, sure. ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಎನರ್ಜೆಟಿಕ್ ಆಗಿ ನಿಮಗೆ ಕಮೆಂಟ್ ಎಲ್ಲ ಕೊಟ್ಟರು Okay. ಹ್ಯಾಪಿ ಅಲ್ಲ ಫಸ್ಟ್ ಕಮೆಂಟಲ್ಲಿ ಹ್ಯಾಪಿ ಸೊ ಇವಾಗ ಸೆಕೆಂಡ್ ಜಡ್ಜಸ್ ಹತ್ರ ಹೋಗೋಣ ಸೊ ಮಾನಸಿ ಮ್ಯಾಮ್ ಹೇಗಾಯಿತು ಆನ್ಸಿ ಅವರೇ ನಮಸ್ತೆ. ನಮಸ್ತೆ. ಎಸ್ ಚೆನ್ನಾಗಿತ್ತು ಓವರಾಲ್ ತುಂಬ ಚೆಂದ ಬಂತು. ಕಾಸ್ಟ್ಯೂಮ್ ಚೇಂಜ್ ಇರ್ಬೋದು, ನಿಮ್ಮ ಸಾಂಗ್ ಸಿಲೆಕ್ಷನ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ಕೂಡ ಕೊರಿಯೋಗ್ರಫರ್ ಚೆಂದ ಮಾಡಿ ಹೇಳಿಕೊಟ್ಟಿದ್ದಾರೆ. ಈ ಲೆವೆಲ್ಗೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನಲ್ಲೇ ಇತ್ತು, ಇನ್ನೂ ಸ್ವಲ್ಪ ಬೆಟರ್ ನಿಮ್ಮಿಂದ ಸಾಧ್ಯತೆ ಇತ್ತು. ಆದರೆ ಲಾಸ್ಟ್ ರೌಂಡಿಗೆ ಕಂಪೇರ್ ಮಾಡಿದರೆ ನೀವು ಏಕ್ದಮ್ ಚೆಂದ ಮಾಡಿದ್ದೀರಿ. ಲಾಸ್ಟ್ ರೌಂಡ್ ನಮ್ಗೆ ಅಷ್ಟೇನು ಖುಷಿ ಆಗಿರಲಿಲ್ಲ, ಬಟ್ ಅದಕ್ಕೆ ಹೋಲಿಸಿದರೆ ಇದು ತುಂಬ ಚೆಂದ ಇತ್ತು. ಬಟ್ ಈ ರೌಂಡಿಗೆ ಇನ್ನೂ ಇದರ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಿತ್ತೇನೋ ಅನಿಸಿತು. ಅದರ್ವೈಸ್ ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಓಕೆ, ಇವಾಗ ಒಂದು 50-60% ಸಿಕ್ಕಿದೆ, ಇನ್ನೊಂದು 40% ಸಿಕ್ಕಿದ್ರೆ ಇಟ್ ವಿಲ್ ಬಿ 100%. ಓವರ್ ಟು ಸೂರಜ್ ಸರ್. ಆನ್ಸಿ ರಾಯ್, ಹೇಗಾಯಿತು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ನಿಮಗೆ ಇವಾಗ? ಐ ಫೀಲ್ ಹ್ಯಾಪಿ. ಎಸ್. ಓಕೆ, ಲಾಸ್ಟ್ ಟೈಮ್ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದು ನನಗೆ ನೆನಪಿದೆ, ಕನ್ನಡ ನಾಡಿನ ಜೀವನದಿ ಸಾಂಗ್. ಸೊ ಆ ಸಾಂಗಿಗೆ ಕಂಪೇರ್ ಮಾಡಿದರೆ ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬೋದು. ತುಂಬ ಇಂಪ್ರೂವ್ಮೆಂಟ್ ಬಾಡಿ ಲ್ಯಾಂಗ್ವೇಜಲ್ಲಿ. ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್. ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಿಮ್ಮನ್ನು. ಆ್ಯಂಡ್ ನಂಗೆ ಕೊರಿಯೋಗ್ರಫಿ ಇಷ್ಟ ಆಯಿತು, ಈ ಐಡಿಯಾಸ್ ಇಷ್ಟ ಆಯಿತು. ಆದರೆ ನಿಮಗೆ ಎಕ್ಸಿಕ್ಯೂಟ್ ಮಾಡುವಾಗ ಎಲ್ಲೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಪ್ರಾಪ್ಸ್ ತೆಗೆಯೋದಾಗಲಿ, ಕಾಸ್ಟ್ಯೂಮ್ ಚೇಂಜ್ ಮಾಡೋದಾಗಲಿ, ಅಲ್ಲಲ್ಲಿ ಕಾಸ್ಟ್ಯೂಮ್ ಕಂಪ್ಲೀಟ್ ಆಗಿಲ್ಲ ಚೇಂಜ್ ಮಾಡಿ ಬರೋ, ಮತ್ತು ಸ್ವಲ್ಪ ಟೈಮ್ ಆಚೆ ಹೋಗೋದ್ರಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಬರೋದ್ರಲ್ಲೆಲ್ಲ ಲೇಟ್ ಆಯಿತು. ಅದು ಮತ್ತು ಏನಂದರೆ ಕೆಲವೊಂದು ಕಡೆ ತುಂಬ ಎನರ್ಜಿ ಹಾಕಿದ್ದೀರಾ, ಕೆಲವೊಂದು ಕಡೆ ಅಷ್ಟೇ ಡ್ರಾಪ್ ಆಯಿತು ಎನರ್ಜಿ. ಸೊ ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ಪರ್ಫಾರ್ಮೆನ್ಸ್. ಆದರೆ ಆನ್ಸಿ ರಾಯ್, ನಾವು ಇಲ್ಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಬರೀ ಒಳ್ಳೆ ಡ್ಯಾನ್ಸ್ ಮಾಡೋರನ್ನು ಮಾತ್ರ ನೋಡ್ತಾ ಇಲ್ಲ. ಆ್ಯಸ್ ಎ ಜಡ್ಜಸ್ ನಾವು ನಿಮ್ಮ ಏಜ್, ವೆಯ್ಟ್, ವಾಟ್ ಎವರ್ ಅದನ್ನೆಲ್ಲ ಕನ್ಸಿಡ್ರೇಷನ್ ಮಾಡ್ತೀವಿ. ಆ್ಯಂಡ್ ಇಂಪ್ರೂವೈಸೇಷನ್ ಸಹ ನೋಡ್ತೀವಿ. ನಾವು ಫಸ್ಟ್ ರೌಂಡಿಂದ ಇಲ್ಲಿ ತನಕ ಡ್ಯಾನ್ಸ್ನ ಸೀರಿಯಸ್ ತೊಗೊಂಡು ಎಷ್ಟು ಇಂಪ್ರೂವ್ ಆಗಿದ್ದೀರಾ ಅದರ ಮೇಲೂ ನಾವು ಜಡ್ಜ್ಮೆಂಟ್ ಮಾಡ್ತಾಯಿದ್ದೆ. ಸೊ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಿದ್ದೀರಾ ಬಿಕಾಸ್ ಆಫ್ ಯುವರ್ ಟ್ರೈನಿಂಗ್.
ಓಕೆ, ಸೊ ನೀವು ಇದು ಟ್ರೈನಿಂಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದರೆ ಮೇ ಬಿ ಯು ವಿಲ್ ಕಮ್ ಆ್ಯಸ್ ಎ ಗುಡ್ ಡಾನ್ಸರ್ ಇನ್ ಫ್ಯೂಚರ್. I don't know about the result, but this is what I observed from this so many rounds from you. Okay, you are a genuine person in hard working, I could make out. So I actually wanted to go to finals. Whether I win or not, that is not important. ನೋಡೋಣ. I feel as a dancer, should come to final. ನೋಡೋಣ, ಅದು ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿದೆ. ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ಗೆ ಯಾರೂ ತಲೆ ಬಾಗಲೇಬೇಕು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನೀವು ಕೊಟ್ಟರೆ ಡೆಫಿನೆಟ್ಲಿ we will definitely appreciate you. Okay, all the best to you. Thank you. ಎಸ್, ಥ್ಯಾಂಕ್ ಯು ಸೊ ಮಚ್. ನೀವು ಹೇಳಿದ್ರಿ ನಿಮ್ಮ ಏಮ್ ಇರೋ ಅಂಥದ್ದು ಫೈನಲ್ಗೆ ಬರೋ ಅಂಥದ್ದು ಅಂತ. ಅಲ್ಲೂ ಪರ್ಫಾರ್ಮೆನ್ಸ್ ಕೊಡಿ ಆ್ಯಂಡ್ ಫಸ್ಟ್ ಸೆಕೆಂಡ್ ಎಲ್ಲ ಬಂದರೆ ಬೇಡ ಅನ್ಬೇಡಿ. ಓಕೆ, ಯು ಜಸ್ಟ್ ಆಕ್ಸೆಪ್ಟ್ ಇಟ್. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆ ಕೊಡೋದಕ್ಕಾಗೋ ಅಂಥದ್ದು ದ್ಯಾಟ್ ಈಸ್ ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ಏನಾದರೂ ಒಳ್ಳೊಳ್ಳೆ ಐಟಮ್ ಮಾಡ್ಕೊಂಡು ತಿನ್ನಿ ಆ್ಯಂಡ್ ಎನರ್ಜಿ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಯೂಚರ್ ರೌಂಡ್ಸಿಗೆ ಬಂದರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. സുഖാണോ? പരമസുഖാണ്. സുഖമില്ല എന്ന് പറഞ്ഞ് കേട്ടായിരുന്നു, അത് ചോദിച്ചേ. സുഖാണോ? അത് കുറച്ച് മുമ്പായിരുന്നു, ഒരു ആക്സിഡന്റ് ഒക്കെ ഉണ്ടായിരുന്നു. പക്ഷെ ഇപ്പോൾ ഐ ആം പെർഫെക്റ്റ്ലി ഓൾ റൈറ്റ്. ലാസ്റ്റ് റൗണ്ട് മിസ് ചെയ്തു, ഞാൻ കുറെ മിസ് ചെയ്തു. അതെയോ? ഓ മൈ ഗോഡ്, അതിനെ ഞാൻ തുളി പറയാം കേട്ടോ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳ್ತಾರೆ ಅವನ ಜೊತೆ ನನ್ನನ್ನು ಒಂದು ರೌಂಡಲ್ಲಿ ಇರಲಿಲ್ಲ ನಾನು ಬಿಕಾಸ್ ಆಫ್ ಆಕ್ಸಿಡೆಂಟ್. ಸೊ ಅವ್ರು ಮಿಸ್ ಮಾಡಿದ್ರು ಅಂತ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಟ್ ಮೀನ್ಸ್ ಅ ಲಾಟ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಮೂವಿ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ವಿಶ್ ಯು ಆಲ್ ದಿ ಬೆಸ್ಟ್. Mommy dance, dance, mommy dance, dance, mommy dance. ಓಕೆ, ತುಂಬ ಖುಷಿ ಆಗುತ್ತೆ ನೋಡಿ. ನಾವು ನಮ್ಮ ಕೈಯಲ್ಲಾದಷ್ಟು ಒಂದು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಏನೇನೋ ಮಾತಾಡ್ತೀವಿ. ಬಟ್ ಬಂದಂಥ ಕಂಟೆಸ್ಟೆಂಟ್ಸ್ ನಮ್ಮ ಬಗ್ಗೆ ಮಾತಾಡಿದಾಗ, ನಮ್ಮ ಹೆಲ್ತ್ ಬಗ್ಗೆ ಮಾತಾಡಿದಾಗ ಇಟ್ ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಿಕಾಸ್ ವಿ ಆರ್ ಅ ಫ್ಯಾಮಿಲಿ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಫ್ಯಾಮಿಲಿ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಒಂದು ಸ್ಪೆಷಲ್ ಗಿಫ್ಟನ್ನು ಕೊಡುವಂತಹ ಸಮಯ. ಯಾರು ಚೆನ್ನಾಗಿ ಸ್ಟೆಪ್ ಹಾಕಿದ್ದಾರೆ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡುವಂತಹ ಸಮಯ. ಸೊ ಆ ಒಂದು ಗಿಫ್ಟ್ ಯಾರಿಗೋಗುತ್ತೆ? ಓವರ್ ಟು ದ ಜಡ್ಜಸ್. Super stylish step of the goes to the very stylish slow motion action, Purnima Lokesh. ಓಕೆ, ಪೂರ್ಣಿಮಾ ಅವರೇ ಎಲ್ಲೇ ಇದ್ರು ಕೂಡ ಬೇಗ ವೇದಿಕೆಗೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ನೋಡಿ, ನಿಮ್ಮ ಸ್ಲೋ ಮೋಷನ್ ಏನಿತ್ತು ಆ ಸ್ಲೋ ಮೋಷನ್ ನಿಮಗೆ ಇಷ್ಟೊಂದು ದೊಡ್ಡ ಗಿಫ್ಟನ್ನು ಕೊಟ್ಟಿದೆ. ಸೊ ನಿಮಗೆ ನಾನು ಜಾಸ್ತಿ ಗ್ಲೋ ಬಗ್ಗೆ ಹೇಳಲೇಬೇಕಾಗಿಲ್ಲ. ಬಟ್ ಇದರಿಂದ ಏನಾಗುತ್ತೆ ಅಂತ ನಾನು ಬರ್ಕೊಂಬಂದು ಹೇಳ್ತಾ ಇದ್ದೀನಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಗಿಡ ಮೂಲಿಕೆಗಳಿದೆ ಅಲ್ವಾ, ಅದರ ಸಾರದಿಂದ ತಯಾರಿಸಿರುವಂತಹ ರೆವೆಂಟೋರವರ ಯೂನಿಶೇಡ್ ಪ್ಲಸ್ ಕ್ರೀಮ್ ಇದು. ಸೊ ಇದನ್ನು ನೀವೇನು ಮಾಡಬೇಕು, ಇದನ್ನು ಬಳಸಿದ್ರೆ ಮುಖದಲ್ಲಿ ಕಪ್ಪು ಕಲೆ ಒಂದು 3 ಕಲೆ ಇದೆ, ಅದನ್ನು ಹಾಕಿದರೆ ಆ 3 ಕಲೆನೂ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಶೈನಿಂಗ್ ಇದೆ. ಇನ್ನೂ ಹಾಕಿದ್ರೆ ಕನ್ನಡಿ ಥರ ಕಾಣುತ್ತೆ ಮುಖ. ಆ್ಯಂಡ್ ಯಾರಿಗೆಲ್ಲ ಅಯ್ಯೋ ನನ್ನ ಮುಖದಲ್ಲಿ ಶೈನಿಂಗೇ ಇಲ್ಲಪ್ಪ ಅಂತೆಲ್ಲ ಅನಿಸುತ್ತೆ, ಅವ್ರು ಇದನ್ನು ಹಾಕಿದ್ರೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಯಾರಿಗಾದರೂ ನನಗಾಗಿರೋದು 30-60 ಥರ ಕಾಣುತ್ತೆ, ಈ ಥರ ನೆರಿಗೆ ಎಲ್ಲ ಈ ಥರ ಅಂದರೆ ನನಗೆ ಬಂದಿಲ್ಲ, ಆ ಥರ ನೆರಿಗೆ ಎಲ್ಲಾದರೂ ಯಾರಿಗಾದರೂ ಬಂದಿದ್ದರೆ ಈ ಕ್ರೀಮ್ ಹಚ್ಕೊಳ್ಳಿ, ಡೆಫಿನೆಟ್ಲಿ ನೀವು ಖುಷಿಯಾಗಿರ್ತೀರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ನೋಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ, ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಬರೀ ನಿಮ್ಮ ಒಂದು ಮೂಮೆಂಟ್ಸ್ಗೋಸ್ಕರ ಮಾತ್ರ ಕೊಡ್ತೀವಿ. ಅಂದರೆ ಆವತ್ತಿನ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಸ್ಟೈಲಿಶ್ ಮೂಮೆಂಟ್ ಇದ್ದರೆ ಮಾತ್ರ ಈ ಅವಾರ್ಡ್ನ ಕೊಡ್ತಿದ್ದೇವೆ. ಇಟ್ ಈಸ್ ನಾಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಡೇ ಆರ್ ಆಫ್ ದಿ ಎಪಿಸೋಡ್. ಇದು ಬರೀ ನಿಮ್ಮ 1 ಅಥವಾ 2 ಮೂಮೆಂಟ್ಸ್ ಇಷ್ಟ ಆದರೆ ನಾವು 3 ಜಡ್ಜಸ್ ಕಂಬೈಂಡ್ ಆಗಿ ಕೊಡ್ತಿರೋ ಒಂದು ಸಣ್ಣ ಅವಾರ್ಡ್. ಓಕೆ, ಡೋಂಟ್ ಟೇಕ್ ಇಟ್ ಲೈಕ್ ನಿಮ್ಮದು ಅವತ್ತಿದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಡೇ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಇವಾಗ ಒಂದು ಸ್ಪೆಷಲ್ ಅವಾರ್ಡ್ ಕೊಟ್ಟಾಯಿತು ಸ್ಪೆಷಲ್ ಸ್ಟೆಪ್ಗೋಸ್ಕರ. ಆದರೆ ಇವಾಗ ನೋಡಿ, ಒಂದು ಕಾಂಪಿಟೇಷನ್ ಅಂದಮೇಲೆ ಅದರಲ್ಲಿ ಏನೇ ಇದ್ದರೂ ಕೂಡ, ಎಷ್ಟೇ ಒಂದು ವಿಚಾರಗಳಿದ್ರೂ ಕೂಡ ಅದು ಕಾಂಪಿಟೇಷನ್ ಅಲ್ಲದೆ, ಇದು ಕಾಂಪಿಟೇಷನ್ ಅಂದರೆ ಈ ಒಂದು ಕಾಂಪಿಟೇಷನ್, ಇದು ಕಾಂಪಿಟೇಷನ್ಗಿಂತನೂ ಜಾಸ್ತಿ ಇದು ತಾಯಂದಿರ ಒಂದು ಕಲೆಯನ್ನು ಪ್ರೋತ್ಸಾಹಿಸುವಂತಹ ವೇದಿಕೆ. ಆದರೂ ಕೂಡ ಇದೊಂದು ಕಾಂಪಿಟೇಷನ್ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಮನೆಗೆ ಹೋಗಬೇಕು, ಉಳಿದಿರೋರು ಮುಂದಿನ ಹಂತಕ್ಕೆ ಹೋಗಬೇಕು. ಸೊ ಯಾರು ಮುಂದಿನ ಹಂತಕ್ಕೆ ಹೋಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಅದ್ರ ಬಗ್ಗೆ ಜಡ್ಜಸ್ ನಮಗೆ ಕ್ಲಿಯರ್ ಆಗಿರೋವಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಓವರ್ ಟು ದ ಜಡ್ಜಸ್. ಓಕೆ, ಸೊ ಇವತ್ತಿದು ರೆಟ್ರೋ ರೌಂಡ್ ಎಂಡ್ ಆಗ್ತಾ ಬಂದಿದೆ. ಸೊ ಆ್ಯಸ್ ಎಲ್ರಿಗೂ ಗೊತ್ತೇ ಇದೆ, ಇದು ಎಲಿಮಿನೇಷನ್ ರೌಂಡ್ ಅಂತ.
ಸೊ 3 ಜಡ್ಜಸ್ ತುಂಬ ಡಿಸ್ಕಷನ್ ಮಾಡಿ ಈ ಒಂದು ಫೈನಲ್ ಡಿಸಿಷನ್ಗೆ ಬಂದಿದ್ದೇವೆ. ಇದರಲ್ಲಿ ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ಅವರ ಎಫರ್ಟ್ಸ್, ಅವರ ಇಂಪ್ರೂವ್ಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಈ ಡಿಸಿಷನ್ಸ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಯಾರ ಹೆಸರು ಫಸ್ಟ್ ಕರಿತೇವೆ, ಸೆಕೆಂಡ್ ಕರಿತೇವೆ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ದ ಮಾರ್ಕ್ಸ್, ಇಟ್ಸ್ ಓನ್ಲಿ ಜಸ್ಟ್ ಎಲಿಮಿನೇಷನ್ಸ್. ಅಂದರೆ ನಂದು ಫಸ್ಟಿಗೆ ಹೆಸರು ಬಂತು, ನಂದು ಕಡಿಮೆ ಮಾರ್ಕ್, ಈ ಥರ ಇರಲ್ಲ, ಜಸ್ಟ್ ಎಲಿಮಿನೇಷನ್ಸ್. ಸೊ ರೆಟ್ರೋ ರೌಂಡ್ ಅಂದರೆ ಇಲ್ಲಿ ಇವತ್ತಿನ ರೌಂಡ್ನ ಫಸ್ಟ್ ಎಲಿಮಿನೇಷನ್ ಈಸ್ ರಾಧಿಕಾ ಉಮೇಶ್. ರಿಯಲಿ ಸಾರಿ ರಾಧಿಕಾ ಉಮೇಶ್, ಪರ್ಫಾರ್ಮೆನ್ಸಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗಿರೋದ್ರಿಂದ ನೀವು ಇವತ್ತು ಎಲಿಮಿನೇಟ್ ಆಗ್ತಾಯಿದ್ದೀರಾ. ಆದರೆ ನೆಕ್ಸ್ಟ್ ಸೀಸನ್ ಇನ್ನೂ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಬರಬೇಕಂತ ನಾನು ಕೇಳ್ಕೊಳ್ತೀವಿ. ವಿ ವುಡ್ ಲೈಕ್ ಟು ಸಿ ಯು ಇನ್ ದ ಸೀಸನ್ 6 ಇಫ್ ಇಟ್ ಇಸ್ ದೇರ್. ಡೆಫಿನೆಟ್ಲಿ ನೀವು ಬಂದು ಡ್ಯಾನ್ಸ್ ಮಾಮಿ ಡ್ಯಾನ್ಸಲ್ಲಿ ಪರ್ಫಾರ್ಮ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ನಮ್ಮ ರೆಟ್ರೋ ರೌಂಡ್ ಮುಗಿತಾ ಬಂದಿದೆ. ತುಂಬ ಕಷ್ಟದ ಸಮಯ ಇದು ಹೇಳ್ಬೋದು. ಎಲಿಮಿನೇಷನ್ ಹೇಳೋದು ಅಂದರೆ ಈ ರೌಂಡಿಂದ ನಮ್ಮಿಂದ ಎಲಿಮಿನೇಟ್ ಆಗ್ತಾ ಇರುವಂತಹ ಇನ್ನೊಬ್ಬರು ಕಂಟೆಸ್ಟೆಂಟ್ ಸೌಮ್ಯ ಕಿರಣ್. ಇದು ಬರೀ ಕಾಂಪಿಟೀಷನಿಂದ ಎಲಿಮಿನೇಷನ್ ಅಷ್ಟೇ ಹೊರತು ನಿಮ್ಮ ನೃತ್ಯ ಪಯಣದ ಕೊನೆ ಅಂತೂ ಖಂಡಿತ ಅಲ್ಲ. ನೃತ್ಯ ನಿಲ್ಲಿಸಬೇಡಿ, ಡ್ಯಾನ್ಸ್ ಮಾಡ್ತಾನೇ ಇರಿ. ನಿಮ್ಮ ಮುಂದಿನ ನೃತ್ಯದ ಪಯಣಕ್ಕೆ ಆಲ್ ದಿ ಬೆಸ್ಟ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಡೆಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇನಿತಾ ಎಲಿಮಿನೇಷನ್ ಲಾಸ್ಟ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆ ಒಂದುಲ್ಲೇರು ಅವಿಯರ್ ಪಂಡ ಆನ್ಸಿ ರಾಯ್. The 3 judges we decided this. ಮಸ್ತ್ ಬೇಜಾರಪ್ಪನ್ ಪಂಡ್ರಕ್ಕಿ ಯಾರಿಗೆ ಅವ್ರನ್ನ ಎಕ್ಸ್ಪೆಕ್ಟೇಷನ್ ಮಸ್ತ್ ಇತ್ತಂಡೆ. ಸೊ ಆನ್ಸಿ ರಾಯ್, ಯು ಆರ್ ಎ born talented, born performer. Please don't give up. Keep the good work, hard work ಏಪಲ್ ಉಪ್ಪಡು ಅಂಚೆ ನೆಕ್ಸ್ಟ್ ಸೀಸನ್ ಬರ್ತದೆ ರಾಕ್ ಮನ್ಪುಲೆ ಮುಲ್ಪ ಸ್ಟೇಜ್ಡ್. ಆ್ಯಂಡ್ ವಿಶ್ ಯು ಗುಡ್ ಲಕ್ ಆನ್ಸಿ ರಾಯ್. ಸೊ ಕಂಗ್ರ್ಯಾಚುಲೇಷನ್ಸ್ ಅವರಿನ ಕಂಟೆಸ್ಟೆಂಟ್ ನಕ್ಲಿಗೆ ನಿಕಲ್ ನೆಕ್ಸ್ಟ್ ರೌಂಡ್ ಪೋಂದುಲ್ಲರ್. ಸೊ ಆಲ್ ದ 3 ಜಡ್ಜಸ್ ಎಂಕಲ್ ಆಲ್ ದ ವೆರಿ ಬೆಸ್ಟ್ ಪನ್ನೊಂದುಲ್ಲ. ಕೀಪ್ ಡ್ಯಾನ್ಸಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಖಂಡಿತ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮನೋರಂಜನೆಯ ಜೊತೆಗೆ ತಾಯಂದಿರಿಗೆ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತ. ಆದರೆ ಕಾಂಪಿಟೇಷನ್ ಅಂದಮೇಲೆ ಎಲ್ಲರೂ ಮುಂದಿನ ಹಂತಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ಕೆಲವರು ಅವರ ದಿ ಬೆಸ್ಟನ್ನು ಕೊಟ್ಟರು ಕೂಡ ಮುಂದಿನ ಹಂತಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ, ಬಿಕಾಸ್ ಇದೊಂದು ಕಾಂಪಿಟೇಷನ್. ಸೊ ಹಾಗಾಗಿ ಯಾರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಒಂದು ರೌಂಡಿನಿಂದ ಮನೆಗೆ ಹೋಗ್ತಾ ಇದ್ದೀರಾ, ನಿಮಗೆ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ನಿಮ್ಮ ಈ ಒಂದು ಟ್ರೈ ಇದೆ ಅಲ್ವಾ, ಅದೇ ನಿಜವಾದ ಸಕ್ಸಸ್ ಅಂತ ಹೇಳ್ಬೋದು. ಮನೆಯಲ್ಲಿ ಕೂರದೆ ನಿಮ್ಮ ಕಲೆಗೆ ನೀವು ಇನ್ನಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿದ್ದೀರಾ. ಖಂಡಿತ ಮುಂದಿನ ಸೀಸನಲ್ಲಿ ಮತ್ತೆ ನಿಮಗೆ ಈ ವೇದಿಕೆ ಕಾಯ್ತಾ ಇರುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಯಾರೆಲ್ಲ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿದ್ದೀರಾ, ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಆ್ಯಂಡ್ ಮುಂದಿನ ರೌಂಡಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ನಮ್ಮ ಟಿವಿ ನೋಡ್ತಾ ಇರಬೇಕು, ನಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮ್ಮ ಟಿವಿ. ಟರಾ, ಬಾಯ್ ಬಾಯ್. Mommy dance, dance, mommy dance, dance, mommy dance.